ದೈಹಿಕವಾದ ಮಾನಸಿಕವಾದ ನಮಗೆ ಸುದೃಢ ಆಯನೆ ಒಂದು ಪ್ರೇರಣೆ ಕೊಟ್ಬಿಟ್ಟು ಆತ ಮಾತ್ರ ತಂದೆ ಇನ್ನಿತ ದಿನ ಒಪ್ಪು ಪಡೆದು ನಾವು ಜಾತಿ ಮತ ಭೇದದಂತೆ ನಮನ ಮಾತೆಲ್ಲ ಒಂಜಿ ಮಲ್ಕೊಂಡು ಪ್ರಾಂತ ಭೇದದಂತೆ ಒಂಜಿ ಮಲ್ಕೊಂಡು ಅಂಜನೆ ರಾಜ್ಯ ಭೇದದಂತೆ ದೇಶ ಕಂಡ ವಿಶ್ವದಾದ್ಯಂತ ಮಾತೆಲ್ಲ ಒಟ್ಟು ಕಟ್ಟುನ ತಾಕತ್ತಿಕ್ಕಂಡ ಅವು ಗೊಬ್ಬುದ ಕಲೆಕ್ಟೆ ಆಯೆ ಮಲ್ಯ ಆಯೆ ಇನ್ನು ಎಲ್ಲಿ ಆಯೆ ಕಾಸುದಾಯೆ ಇನ್ನು ಪಡವೆ ಪಡಪನ ಚೇತನ ಅದಬೇದಿಜ್ಜಿ ಆ ಜಾತಿದಾಯಿ ಜಾತಿದಾಯ ಪಡಪನ ಚೇತನ ಭೇದ ಇಜ್ಜಿ ನೆಟ್ಟು ತೋಗಿನ ಚೇತನ ಒಜೇ ಶಬ್ದೋಡು ಕಟ್ಟುನ ಇತ್ತಂಡ ಬಂಧುತ್ವೋಡು ಕಟ್ಟುನ ಚೇತನ ಒಂದು ಕೊರ್ಲ ಕಂಡದ ಒಂದು ರಂಗ ಇತ್ತಂಡ ಅವು ಕ್ರೀಡಾರಂಗ ಐಕ್ಯಪಡದೆ ಈ ಚೇತನ ಕ್ರೀಡಾರಂಗದೊಟ್ಟಿಗೆ ಸಮಾಜ ಸೇವೆ ಮಲ್ಪನ ಚೇತನ ಈ ಕೊರ್ಲ ಕಂಡದ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪುನರ ಉಡಲು ದಿಂಜಿದ ಅಭಿನಂದನೆ ಮಾಡ್ತಾರೆ. ಇಲ್ಲಿಂದ ನಿರೂಪಕರು ಸಹಿತವಾದ ಈ ಮಾತೆರಡರ ಯಾರ ಭಿನ್ನಪ್ಪ ಮಲ್ಕನು ಬರೆಯಕ್ಕೆ ಕಚ್ಚೆ ಬೆಂತಾರೆ ಕಂಬಳ ಕ್ಷೇತ್ರದ ಸಾಧನೆ ಮಾಡ್ತಾನೆ ಅಂತ ಪೆರುಂಗದ ಹಿರಿಯರಿಗೆ ಮಾನಾದಿಗೆ ಮಲ್ತ ಅವು ತುಳುನಾಡಿನ ಆನಾದಿಗೆ ಕಲೆ ನಮ್ಮಡ ಬಂದಾಗ ಅವರು ಯಾಕೆಂದ ಈ ನೆಲಕ್ಕೆ ಉಂಡಾಯಿನ ಚಿತ್ರ ಕ್ರೀಡೆ ಇತ್ತಂಡ ಅವಳ ಶುದ್ಧ ತುಳುದ ಕ್ರೀಡೆ ಇತ್ತಂಡ ಕನಟ್ಟುಲ ಬರ್ಪನ ಚಿತ್ರ ಕ್ರೀಡೆ ಇತ್ತಂಡ ಅವು ಕಂಬುಳ ಅವು ತುಳುನಾಡಿನ ಆಸ್ತಿ ಹೊರತಾದೆ ಅವು ಬೇರೆಯ ಮೇಲೆ ಸುತ್ತಕ್ಕೆ ಐತ ಕಂಬಳದ ಬಗ್ಗೆ ಸುದ್ದಿ ಪಾತ್ರನಾಗ ತುಳು ಬರ್ಪನ ಚಿತ್ರ ಶಬ್ದ ಬತ್ತಿಗಿಂದ ಕಟ್ಟೊಡಿ ನೀರು ಎಡ್ಕೆರಜ್ಜಿ ಮಾತದ ಮೇಲೆ ಮಾತೆರಜ್ಜಿ ಜನಾಂಗ ಕಮಲಕ್ಕೆ ನೀರು ಒಟ್ಟರಜ್ಜಿ ಇಂಚ ನಮ್ಮ ಮಾತೆಲ್ಲ ಒಟ್ಟಾದೆ ತುಳು ಭಾಷೆಯ ಮೆರೆಪಾರಜ್ಜಿ ಆಯ್ಕೆಮಾಡಾದೆ ನಮ್ಮ ಒವೇ ಕಚ್ಚ ಮಲ್ಪನಾಗ ಒವೇ ಭಾಷೆ ಪಾತ್ರನಾಗ ಒವೇ ಕಾರ್ಯಕ್ರಮ ಮಲ್ಪನಾಗ ಈ ಮೆರಟು ನಡಪನಾಗ ನಮ್ಮ ನಾಲೈದ ಕುರಿತು ತುಳು 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 ಮಲ್ಪನ ಚಿಂತನ ಶಬ್ದ ಒಂದು ರಟ್ಟಲ್ಲ ನೈಪಡೆ ಅಪ್ಪಗ ಈ ನೆಲಕ್ಕೆ ಋಣಪುಟ ನಮಗೆ ಸಾಧ್ಯತೆ ಹಾಕುವುದು ಪಡೆದಿನ ಪಾತ್ರದೊಟ್ಟಿಗೆ ಇನ್ನಿತ ದಿನ ಸರಿಯಾದ ಈ ಕಾರ್ಯಕ್ರಮ ಬಾರಿ ಕೊಟ್ಟು ಸರಿಯಾದ ಸಂಪನ್ನ ಆಗ್ತದೆ. ಗೌರವಾನ್ವಿತ ರಾಜ್ಯಾಧ್ಯಕ್ಷರೇ ಒಂದು ಉತ್ತಮವಾಗಿರುವಂತಹ ಸಂದೇಶ ಕೊಡಿಯರೆ ಮಸ್ತ್ ಜನ ಕಬಡ್ಡಿ ಗೊಬ್ಬುದು ಕೀರ್ತಿ ಬರೆದಿನ ತಿಳಿತಾರೆ ಆಗ ಒಂಜಿ 30 ವರ್ಷದ ನಿಂತು ಕಬಡ್ಡಿ ಗೊಬ್ಬಾಗಿ ಒಂಜಾತಿ ಜನಕ್ಕೆ ಪ್ರಶಸ್ತಿ ಕೊಂದ ಕೀರ್ತಿ ತಂದ ಅವು ಸ್ವಸ್ತಿಗೆ ಫ್ರೆಂಡ್ಸ್ ಕ್ಲಬ್ಗೂ ಐಕಟ್ಟಿಗೆ ಆಯ್ತ ಬೇರೆ ಮುಲ್ಲಾಯಿನ ಚಿತ್ರ ತುಂಗಪ್ಪ ಬಂದಿಯಲ್ಲಿ ಅವರು ಸೇರಿದ ಬಂದ ಪಾತ್ರ ಬಂದಿದೆ. ಈ ಚಿತ್ರನ ಒಂದು ಪಾತ್ರದೊಟ್ಟಿಗೆ ಒಂದು ಇದಕ್ಕೆ ಉಂಟುನವತ್ತೆ ಒಂಜಿ ಮದುವೆದ ಕಾರ್ಯಕ್ರಮ ಆಗಿಪ್ಪು ಈ ಕ್ರೀಡೆಯ ಕಾರ್ಯಕ್ರಮ ಆಗಿಪ್ಪು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ದಕ್ಕೂ ನಿರಂತರವಾದ ನೆನಪಾರೆ ಅವಳ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಭಾಗಿತ್ವದೊಟ್ಟಿಗೆ ಈ ಕೂಟ ಆ ಕಾರ್ಯಕ್ರಮ ಮಾಡ್ಕೊಂಡು ನಂಡ ಆಯ್ಕೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆಯ್ಕೆ ಬೆರಿತಾನ್ನು ಕೊರ್ಪುಡು ಪಡೆದ ಪಾತ್ರಗಳು ಈ ವೇದಿಕೆಗೆ ಬರ್ಬೇಕು ರಾಯಗಢ ಕೇಳ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಕೂಟಣಿ ಈ ಗೊಬ್ಬ ಒಂದು ಕಾರ್ಯಕ್ರಮ ಮಾಡ್ಕೊಂಡ ಆ ಗುಂಡಾರ ಕಟ್ಟೆ ಪ್ರದೇಶಕ್ಕೂ ಸೀಮಿತ ಆಗ್ತದೆ. ಅದೇ ಒಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸೇವೆಗಳು ಮಾಡ್ಕೊಂಡ ಅವರಿಗೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದ ಸಂಪನ್ನ ಹಾಕೊಂಡು ಯಾರಿಗಿನ ಅಭಿನಂದನೆ ಮಾಡ್ಕೊಂಡವೆ. ಆ ಅಭಿನಂದನೆ ಮಲ್ಪನೆ ತೊಟ್ಟಿಗೆ ಎಲ್ಲ ಪಾತ್ರಗಳು ಮುಗಿದವರು ಚುಕ್ಕಿದಿಪ್ಪೆ ಬಂಧುಳೆ ನೆನಪುದಿಲೆ ಪಂತಿಯಾಲ ಗುಡ್ಡೆದಡಿ ಇಲ್ಲದೆ ಮಲ್ಲಿಗೆ ಆಲ ಕಲ್ಲಾಲ ಕಸ್ತುಳ್ಳ ವಿಧಿಬರ್ಸದೊರಿನಗ ಚೀಪೆ ದಿಗನೆ ಆಲ ಬಡಮಾನಿ ಬಂದುಳಿಗೆ ಮಾತೆರಡ ಒಂಜಾಲ ಮಂಕುತಿಮ್ಮ ಪಂಡನೌಕ ನಿಪುಣ ಮಲ್ಪನ ಚಿಂತನ ಕಚ್ಚ ತಳಮಟ್ಟದ ಜನಗಳಿಗೆ ಅಲ್ಲಿನ ಸ್ಪಂದನೆ ಕೊಲ್ಪನವು ತಳಮಟ್ಟದ ಒಂದು ಕಲಾವಿದರ ಆಯ್ಕೆ ಮಲ್ಪನವು ತಳಮಟ್ಟದ ಒಂದು ಕ್ರೀಡೆಗೆ ಸಾಧನೆ ಮಲ್ಪನ ಅಜತ್ ಪರ್ತನವು ಈ ಚಿತ್ರ ಕಾರ್ಯಗಳು ಖಂಡಿತವಾದ ಈ ನೆಲದ ಸರ್ವಶಕ್ತಿಗಳು ಅನುಗ್ರಹ ಕೊಡ್ತಾರೆ ಬಂದೊಂದು ಪುನಃ ಸಂದೇಶ ಮಾಡ್ತಾರೆ. ನಮಸ್ಕಾರ. ಕುಮಾರವ್ಯಾಸರು ಹಾಡಿನಲೆಂದರೆ ಕಲಿಯುಗ ದ್ವಾಪರವಾಗುವುದು. ದಯಾನಂದ ಕತ್ತಲ್ಸರು ಮಾತನಾಡಿದಂತೆ ಹೊಸ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತದೆ. ಆ ದೃಷ್ಟಿಯಲ್ಲಿ ಕ್ರೀಡೆ ಶಾಂತಿಗಾಗಿ, ಕ್ರೀಡೆ ಪ್ರಗತಿಗಾಗಿ, ಕ್ರೀಡೆ ಸೌಹಾರ್ದಕ್ಕಾಗಿ, ಕ್ರೀಡೆ ಬಂಧುತ್ವದ ವೃತ್ತಿಗಾಗಿ ಇರುವಂತಹ ಸಕಾಲಿಕವಾದಂತಹ ಮಾತುಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಶ್ರೀಯುತ ದಯಾನಂದ ಕತ್ತಲ್ ಸರ್ ಇವರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಿದ್ರೆ ಶ್ರೀಯುತ ತುಂಗಪ್ಪ ಬಗೆಯವರು ಒಂದೇ ವರ್ಷ 60 ವರ್ಷವನ್ನು ತಲುಪುವಂತಹ ಹಂತದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಅವರೊಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಏನಂತಂದ್ರೆ 2 ಜನ ಬಡವರಿಗೆ ತಮ್ಮದೇ ಖರ್ಚಿನಲ್ಲಿ ಒಂದು ಮನೆಯನ್ನು ನಿರ್ಮಿಸುವಂತಹ ಒಂದು ಕನಸನ್ನು ಕಾಣಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ 2 ಬಡವರಿಗೆ ಮನೆಯನ್ನು ಕಟ್ಟಿಕೊಡುವಂತಹ ಕೆಲಸ ತುಂಗಪ್ಪರ 60ನೇ ವರ್ಷದ ಕೊಡುಗೆಯಾಗಿ ಬರಲಿಕ್ಕಿದೆ. ಅವರಿಗೆ ನಮ್ಮ ಅಭಿನಂದನೆಗಳು, ಅವರ ಆಶಯಗಳು ಈಡೇರಲಿ ಎನ್ನುವಂತಹ ಒಂದು ಶುಭ ಹಾರೈಕೆಗಳು. ಇದೀಗ ನಮ್ಮೊಂದಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ
ನ್ಯಾಯವಾದಿಗಳಾದ ಶ್ರೀಯುತ ರಕ್ಷಿತ್ ಅವರು ನಮ್ಮಲ್ಲಿದ್ದಾರೆ. ಸರ್, ನಿಮಗಾಗಿ ಹೇಳಿ. ಹಲೋ, ಎಲ್ರಿಗೂ ನಮಸ್ಕಾರ. ಕ್ರೀಡೆಯಲ್ಲಿ ಮಕ್ಕಳಾಗಿದ್ದೀರಿ, ಭಾಷಣ ಕೇಳುವ ಸಮಯ ಇದಲ್ಲ. ಆದರೂ ಇದರಲ್ಲಿ ಮಾತು ಹಾಕಬೇಕು. ಯಾಕಂದ್ರೆ ನಾನೊಬ್ಬ ಕಬಡ್ಡಿ ಆಟಗಾರ, ಕಬಡ್ಡಿಯನ್ನು ಅತ್ಯಂತ ಪ್ರೀತಿಸಿದವರು. ಇವತ್ತು ಈ ವೇದಿಕೆಯಲ್ಲಿ ಕಂಬಳ ಕ್ಷೇತ್ರದ ಸೂರ್ಯ, ಕಂಬಳ ಕ್ಷೇತ್ರದ ಭೀಷ್ಮರದೇ ಖ್ಯಾತಿ ಪಡೆದಿರುವ ಇರುವೆಲ್ ಪಾಡಿಲಾದ ಬಾಳು ಪೂಜಾರಿ ಅವರೊಂದಿಗೆ ನಾವು ಈ ವೇದಿಕೆ ಹಂಚಿಕೊಳ್ತಾ ಇದ್ದೇವೆ ಅಂದ್ರೆ ಇದೇ ನಮ್ಮ ಜೀವನದ ಅತ್ಯಂತ ದೊಡ್ಡ ಸುದಿನ ಅಂತ ನಾನು ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದಪ್ಪ ಬಗ್ಗೇರವರ ಕಬಡ್ಡಿಯ ಆಟದ ಬಗ್ಗೆ, ಅವರ ಸಂಘಟನೆಯ ಬಗ್ಗೆ ನಾನು ಹಲವಾರು ಬಾರಿ ಕೇಳಿಪಟ್ಟಿದ್ದೆ. ಆದರೆ ಬಹುಶಃ ಇಲ್ಲಿ ಪ್ರತ್ಯಕ್ಷವಾಗಿ ಅದನ್ನ ನೋಡ್ಲಿಕ್ಕೆ ನನಗೆ ಸಿಗ್ತಾ ಇದೆ. ಮುಂದೆ ಕೂತಿರುವ 8 ಗ್ಯಾಲರಿಯಲ್ಲಿ 2 ಕಡೆ ಕೂತಿರುವ 4 ಗ್ಯಾಲರಿಯಲ್ಲಿ ಒಂದೇ ಒಂದು ಸೀಟ್ ಬಾಕಿ ಇಲ್ಲ. ನೀವು ಇವಾಗ ಕಬಡ್ಡಿ ನೋಡ್ಬೇಕು ಅಂದ್ರೆ ಒಂದೇ ಒಂದು ಸೀಟ್ ಇಲ್ಲಿ ಬಾಕಿ ಇಲ್ಲ ಅಂದ್ರೆ ಇದು ಅವರ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ತಾನೇ ತುನಬಂಗೇರವರು ಹೇಳಿದ್ರು, ಇಲ್ಲೊಂದು ಸುಸಜ್ಜಿತವಾದ ಕಬಡ್ಡಿ ರಾಷ್ಟ್ರದಲ್ಲಿ ಆಡಿರುವಂತಹ ಕಬಡ್ಡಿ ಆಟಗಾರರು ಇವತ್ತಿಗೂ ಇಂಜುರಿಯ ಕಾರಣದಿಂದ ಮನೆ ಸೇರಿದ್ದಾರೆ. ಅಂತ ಆಟಗಾರರಿಗೆ ದಿನಗಳಲ್ಲಿ ಇನ್ಶೂರೆನ್ಸ್ ಕೊಡುವ ಮುಖಾಂತರ ಆ ಆಟಗಾರರಿಗೆ ಒಂದು ರಕ್ಷಣೆಯನ್ನು ಸರ್ಕಾರ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ನಾನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ 2 ರಾಜ್ಯಗಳಿದೆ, ಒಂದು ಪಂಜಾಬ್ ಮತ್ತು ಹರಿಯಾಣ. ಆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಒಂದು ಏಷ್ಯಾಡ್ ಆಟ ಆಡಿದಂತ ಒಬ್ಬ ಕಬಡ್ಡಿ ಆಟಗಾರನಿಗೆ 2 ಕೋಟಿ ರೂಪಾಯಿಯ ಬಹುಮಾನವನ್ನು ಸರ್ಕಾರ ನೀಡುತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ 25 ಲಕ್ಷ ಬಹುಮಾನ ಕೊಡ್ತಾರೆ. ಅದನ್ನ ಏರಿಸಬೇಕು. ನಮ್ಮ ಆಟಗಾರರಿಗೂ ಕೂಡ 2 ಕೋಟಿಯ ಬಹುಮಾನವನ್ನು ಕೊಡಬೇಕು ಅನ್ನೋ ಬೇಡಿಕೆ ಇನ್ನೊಂದು ಬೇಡಿಕೆ. ಕರ್ನಾಟಕ ರಾಜ್ಯದಲ್ಲಿ ಕಬಡ್ಡಿಯಿಂದ ಬೇರೆ ಬೇರೆ ಇಲಾಖೆಗಳಿಗೆ ದಾಖಲಾಗ್ತಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ದಾಖಲಾಗ್ತಾರೆ. ಒಬ್ಬ ಕಬಡ್ಡಿ ಆಟಗಾರ ಪೊಲೀಸ್ ಇಲಾಖೆಗೆ ದಾಖಲಾದ್ರೆ ಅವನು ತನ್ನ ಜೀವನದುದ್ದಕ್ಕೂ ಬೇಟೆಯಾಗಿ ಇರ್ತಾನೆ. ಆದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅವನಿಗೆ ಬಡ್ತಿಯನ್ನ ಕೊಟ್ಟು ಅವನ ಡಿಸಿಪಿಯನ್ನಾಗಿ ಮಾಡ್ತಾರೆ. ಹರ್ಭಜನ್ ಸಿಂಗ್ ಒಬ್ಬ ಬೇಟೆಯಾಗಿ ಸೇರಿದವನ್ನ ಇವತ್ತು ಡಿಸಿಪಿಯನ್ನಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಆಟಗಾರರಿಗೆ ಮುಮ್ಮಡಿಕೆಯನ್ನು ಕೊಟ್ಟು ಅವರನ್ನು ಉತ್ತಮ ಸ್ಥಾನಕ್ಕೆ ಕರೆದೊಯ್ಯಬೇಕು ಅನ್ನುವ ವಿಚಾರವನ್ನು ಕೂಡ ನಾನು ಇಡ್ತಾ ಇದ್ದೇನೆ. ಕಬಡ್ಡಿಯ ಆಟಗಾರರು ಕಬಡ್ಡಿ ಆಡುವಾಗ ಅವರಿಗೆ ಬೇಕಾದ ಈ ಮ್ಯಾಟ್ನ ವ್ಯವಸ್ಥೆ ತಾಲೂಕಿನ ಕಚೇರಿಯಲ್ಲಿದೆ, ತಾಲೂಕಿನ ಕ್ರೀಡಾ ಇಲಾಖೆಯಲ್ಲಿದೆ. ಅದನ್ನು ಇವತ್ತು 5,000 ರೂಪಾಯಿ ಅದರಲ್ಲಿ ಇದಕ್ಕೆ ಒಂದು ವಸೂಲಿಯನ್ನು ಮಾಡುತ್ತಿದ್ದಾರೆ. ಅದನ್ನು ನಿಷೇಧ ಮಾಡಿ ಉಚಿತವಾಗಿ ಮ್ಯಾಟ್ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮ ಬೆಸ್ಟ್ ಫೌಂಡೇಶನ್ ವತಿಯಿಂದ ಬೆಳ್ತಂಗಡಿಯ ಎಲ್ಲ ತಾಲೂಕು, ಈ ಸಂಪೂರ್ಣ ತಾಲೂಕಿನಲ್ಲಿ ಎಲ್ಲೇ ಕಬಡ್ಡಿ ಆದರೂ ಉಚಿತ ಮ್ಯಾಟ್ ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕಬಡ್ಡಿ ಆಟಗಾರರು ಯಾರೇ ಇರಲಿ ಅವರಿಗೆ ಯಾವುದೇ ವ್ಯವಸ್ಥೆ ಬೇಕಾಗಿ, ಅದು ಮ್ಯಾಟ್ ಇರ್ಬೋದು, ಶೂ ಇರ್ಬೋದು, ಜರ್ಸಿ ಇರ್ಬೋದು, ಯಾವುದೇ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ ಅನ್ನೋ ಮಾತು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಬಡ್ಡಿ ಆಟಗಾರರ ಸುರಕ್ಷತೆ, ಕಬಡ್ಡಿ ಆಟಗಾರರಿಗೆ ಅವಶ್ಯಕತೆ, ಕಬಡ್ಡಿ ಆಟಕ್ಕೆ ಬೇಕಾದಂತಹ ಅಗತ್ಯತೆಗಳನ್ನು ಪೂರೈಸುವುದಕ್ಕೆ ಬೆಸ್ಟ್ ಫೌಂಡೇಶನ್ ಸದಾ ಸಿದ್ಧವಾಗಿದೆ ಎನ್ನುವಂತ ಮಾತನಾಡಿದಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂತ ಸಿದ್ಧ ಸಂದೀಪ್ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿಗೆ ಇದುವರೆಗೆ ನಮ್ಮ ಕಾರ್ಯಕ್ರಮ ಜನಗಾಣಿಸಿಕೊಂಡ ಎಲ್ಲ ಅತಿಥಿಗಳಿಗೆ ಸ್ವಸ್ತಿಕ್ ಪ್ರೆಸ್ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಾಯದ ಮುಕ್ತಾಯ. ಇನ್ನು ಮುಂದಕ್ಕೆ ಕ್ರೀಡೆಯ ನವ ಅಧ್ಯಾಯ ಈ ಸಭಾಂಗಣದಲ್ಲಿ, ಈ ಕ್ರೀಡಾಂಗಣದಲ್ಲಿ ಜರುಗಲಿದೆ. ತಾವೆಲ್ಲರೂ ಈ ಕ್ರೀಡೆಯನ್ನು ವೀಕ್ಷಿಸಬೇಕು, ಪ್ರೋತ್ಸಾಹಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಳ್ತಾರೆ. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಟ್ರಾನ್ಸ್ಫರ್ ಇಂದಾಜಿ ಇವರ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ನೀವೆಲ್ಲ ಸಹಕರಿಸಿದ್ದರಿಂದ ಈ ಒಂದು ಪಂದ್ಯಾಟ ಅತ್ಯಂತ ಯಶಸ್ವಿ ಅಂತ ಮುನ್ನಡೀತದೆ ಎನ್ನುವಂತಹ ಮಾತಿನೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಅತ್ಯಂತ ಶೀಘ್ರದಲ್ಲಿ ಮುಕ್ತಾಯಗೊಳಿಸಿದ ರಾಮಚಂದ್ರ ಮಾಸ್ಟರ್ ಅವರಿಗೆ ಎಲ್ಲರ ಪರವಾಗಿ ತಮಗೂ ಸಹ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಅಂಗಳ ಎ ಸಹ ನಾವು ಪದ್ಯವನ್ನ ಮುಂದುವರಿಸಿ KA 20 MA 70 66 ಯಾರ ಗಾಡಿ ನೋಡಿ
ನೀತು ಶೆಟ್ಟಿ ಶಂಭೂರು ದಾಳಿಯಲ್ಲಿ ತುತ್ತಮಸಿ ಬದುಕಿನ ಪಾಳಿಗದ ದಾಳಿಯನ್ನ ಮಾಡ್ತಾ ಇದ್ದಾರೆ. ಸೂಪರ್ ಟೆಕ್ನಿಕಲ್ ಆನ್ ಆಗಿದೆ. ಶಂಭೂರಿನ ಸಿಂಹ ಔಟ್. ನೀತು ಶೆಟ್ಟಿ ದಯಮಾಡಿ ನಮ್ಮ ಸ್ವಯಂ ಸೇವಕರು ಗಮನಿಸಿ, ಅಂಕಣದ ಒಳಗಡೆ ಇನ್ನು ಬಹಳ ಜಿದ್ದಾಜಿದ್ದ ಪಂದ್ಯಗಳು ನಡೆಯಲಿದೆ. ಅತಿರಿಕ್ತವಾಗಿ ಯಾರನ್ನು ಒಳಗಡೆ ಬಿಡಬೇಡಿ. ಅದನ್ನ ನಿಯಂತ್ರಣ ಮಾಡುವುದಕ್ಕೆ ನಮಗೆ ಆಗಲೇ ಕಷ್ಟ ಆಗಿದೆ. ದಯಮಾಡಿ ಅದನ್ನ ಗಮನಿಸಿ. ಅಗತ್ಯ ಇರುವಂತಹ ಸ್ವಯಂ ಸೇವಕರು, ಆಟಗಾರರು ಯಾರು ಅಗತ್ಯ ಇದ್ದಾರೆ ಇಲ್ಲಿ ಒಳಗಡೆ ತೀರ್ಪುಗಾರರು ಅವರನ್ನ ಬಿಟ್ಟು ಉಳಿದ ಎಲ್ಲರೂ ನಮ್ಮ ಜೊತೆಗೆ ಈ ಪಂದ್ಯಾಟದ ಒಂದು ಅಚ್ಚುಕಟ್ಟಾದ ಸುಸೂತ್ರವಾದ ನಿರ್ವಹಣೆಗೆ ತಮ್ಮ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಇದೆ. ದಯಮಾಡಿ ಅದಕ್ಕೆ ಈ ಸಂಘಟನೆ ಎಲ್ಲ ಸ್ವಯಂ ಸೇವಕರು ದಯಮಾಡಿ ಗಮನಿಸಿ. ಬೇಲೂರು ಹಾಗೂ ಉದ್ರೆ ಮುಕ್ತ ವಿಭಾಗದಲ್ಲಿ ಎರಡು ತಂಡಗಳು ಬರಬೇಕು. ಆದಷ್ಟು ಬೇಗ ಶಿವಾಜಿ ಸೇವಾಟರ್ ಶಿವೂರು ಹಾಗೂ ಎಸ್ ಮುದ್ರೆ ಮಾಲಾಡಿ ಗ್ರಾಮ ಪಂಚಾಯತಿನ ಸದಸ್ಯರು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತ ಮಾನ್ಯ ಪುನೀತ್ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮನ್ನ ಬಹಳ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಗುರುತಿಸಿ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಗೌರವವನ್ನು ತಾವು ಸ್ವೀಕರಿಸಿ ತೆರಳಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಮಾನ್ಯ ಪುನೀತ್ ಅವರು ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಗೆ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಪುನೀತ್ ಅವರಿಗೆ ನಮ್ಮ ಈ ಕಡೆ ನಮ್ಮ ತುಂಗಪ್ಪ ಬಂಗೇರು ಶಾಲುವಾಗಿ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಸೇವೆ ಸಮಾಜಕ್ಕೆ ಇನ್ನಷ್ಟು ದೊರಕುವಂತಾಗಿ ಶಿವಾಜಿ ಸೇವಾ ಟ್ರಸ್ಟ್ ಬೇಡೂರು ಎರಡು ತಂಡದವರು ತಕ್ಷಣ ಸಿದ್ಧರಾಗಿ ಒಳಗಡೆ ಬನ್ನಿ. ಸಿಂಹದ ಬೇಟೆಯಾಗಿದೆ. ನಮ್ಮ ಸ್ಟೇಜ್ ಸಮೇತ ಒಂಥರ ಏನೋ ಸ್ವಲ್ಪ ಭೂಕಂಪನದಾಗಿ ಆಯ್ತು. ಅದು ಶಂಭೂರಿನ ಹುಲಿ. ನಿತಿನ್ ಶೆಟ್ಟಿ ಅವರು ಏನು ರಭಸಕ್ಕೆ ನಮ್ಮ ಸ್ಟೇಜ್ ಸಮೇತ ಸ್ವಲ್ಪ ಅಲಗಾಡಿದೆ. ಅವನ್ನ ಹಿಡಿಬೇಕಿದ್ರೆ ಬೋಲು ಗಟ್ಟಿಬೇಕು. ಅಂಕಗಳು ನಡೆದು ಮನಗುಟ್ಟಲ್ಲಿ 22-9 ಸರ್ ಕೆಸಿ ವಿಭಾಗದ ಸ್ಪರ್ಧೆ 37ನೇ ಸ್ಪರ್ಧೆ. 60 ಕೆಜಿ ವಿಭಾಗದ 37ನೇ ಪಂದ್ಯ ಮುಂದೆ ಅಂಕಣ ಬಿಯಲ್ಲಿ ನಡೆಯುತ್ತಿದೆ. ಬ್ರಹ್ಮಶ್ರೀ ಕೆಜಿಮೇಲು ಗೋಪಾಲಕೃಷ್ಣ ಯೋಗ ಭಟ್ಕಳ सवणाल तैयार का बोला किया सर 60 किलो अंतर्गत प्रतियोगिता में 37वां मुकाबला होगा अगला के आप प्री मैदान पर आना चाहिए जब तक एक खेल यहां संपन्न हो जाएगा। आखिरी 5 मिनट
ಅಂತಿಮ 5 ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿಕೆಯಾಗಿದೆ. 25-9. ಅಲ್ಲಿ ಗೋಪಾಲಕೃಷ್ಣ ಯುವಕರ ಸವಣಾರು ಹಾಗೂ ಬ್ರಹ್ಮಶ್ರೀ ಫ್ರೆಂಡ್ಸ್ ಗೆಲುಮೇಲು ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಂಡು ಅಲ್ಲಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಅಂತರ ಬೇಯಲ್ಲಿ ಮುಂದಿನ ಪಂದ್ಯ ತಮಗಾಗಿ. ಈ ನಡುವೆ ಈ ಕಬಡ್ಡಿ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ ದೂರದ ದುಬೈನಲ್ಲೂ ಕೂಡ ಆಲ್ ಇಂಡಿಯಾ ಕಬಡ್ಡಿಯನ್ನು ಸಂಘಟಿಸಿದಂತಹ ಯಾಕೂಬ್ ಹೊಸಮಠ ಕಡಬ ಅವರ ಆಗಮನ ಆಗಿದೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಯಾಕೂಬ್ ಹೊಸಮಠ ಕಡಬ. ಸೂಪರ್ ಟ್ಯಾಕಲ್ ಮತ್ತೆ 2 ಅಂಕ ಪುರಿಯ ಖಾತೆಗೆ. ಆದರೆ ಬಹಳಷ್ಟು ದೊಡ್ಡ ಬೆಟ್ಟವನ್ನ ಗುಡ್ಡೆಯನ್ನ ಹತ್ತಬೇಕಾಗಿದೆ. ಈ ಅಂಕಣದಲ್ಲಿ ಈಗಾಗಲೇ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ಎಸ್ನೇ ಮುಗಿದೆ ಶಿವಾಜಿ ಸೇವಾದ ಸುರಳು ಮೊಟ್ಟ ವಿಭಾಗದಲ್ಲಿ 2 ತಂಡಗಳು ಬನ್ನಿ. ಎಸ್ನೇ ಮುಗಿದೆ ಶಿವಾಜಿ ಸೇವಾದ ಸುರಳು. ಇದು ಅಂತಿಮ ಕಾರ್ಯಕ್ರಮಕ್ಕೆ 2 ತಂಡದವರು ಬನ್ನಿ. ನೋಡಿ, ಎಸ್ನೇ ಮುದ್ರೆ ಎ ಅಂಗಣದಲ್ಲಿ ಇನ್ನು ಮುಕ್ತ ವಿಭಾಗದ ಸ್ಪರ್ಧೆ ಜರುಗಿದ ಶಂಭೂರಿಗೆ ಇದು ಸುಲಭದ ತುತ್ತು. ಮುಕ್ತ ವಿಭಾಗದಲ್ಲಿ ಎಸ್ಡಿಎಂ ನೇರವಾಗಿ ಎ ಅಂಗಣಕ್ಕೆ ಬಂದಿದೆ. ಅಲ್ಲಿ ವೇಣೂರು ಶಿವಾಜಿ ಸೇವಾದ ಸುರಳು ಬರಬೇಕು ಒಳಗಡೆ. ಪ್ರಸ್ತುತ ಪಂದ್ಯದ ಅಂತಿಮ ಘಟ್ಟಕ್ಕೆ ನಾವು ಬರ್ತಾ ಇರೋಣ. ಜಯಂದ್ರ ಕಡೆ ಮುಖ ಮಾಡಿದೆ. ಅಂತಿಮ 3 ನಿಮಿಷದಲ್ಲಿ ಪಂದ್ಯ ಇದೆ. 14-28. ಬೇಟೂರು ಶಿವಾಜಿ ಸೇವಾ ಟ್ರಸ್ಟ್ ಮುಕ್ತ ವಿಭಾಗದ ಸ್ಪರ್ಧೆಗಾಗಿ ಎ ಅಂಕಣಕ್ಕೆ ಬರುತ್ತದೆ. ಎಸ್ಡಿಎಂ ದಯವಿಟ್ಟು ಭಾಗವಹಿಸಲು ಬಾಕಿ ಇರತಕ್ಕಂಥ ಎಲ್ಲ ತಂಡಗಳು ಶೀಘ್ರದಲ್ಲಿ ಕರೆಗೆ ಹೋಗ್ಬಿಟ್ಟು ಬರುವಂತೆ ಕೋರಿಕೆ. ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಕ್ರಮ ಸಾಗಿ ಬರ್ತಾಗ ಬೆಳಗ್ಗೆ ಕಾರ್ಯಕ್ರಮ ಪೂರ್ಣಗೊಳ್ಳುವಾಗ ಇವತ್ತು ಬೆಳಿಗ್ಗೆ 3 ಗಂಟೆ ಆಗಿದ್ದು ಇವತ್ತಿನ ಅಂತಿಮ ದಿನದ ಕಾರ್ಯಕ್ರಮ ಅತ್ಯಂತ ಶೀಘ್ರದಲ್ಲಿ ಮುಕ್ತಾಯಗೊಳ್ಳಬೇಕಾಗಿದೆ. 29-14 ನಡೆಯಲಿದೆ ಪ್ರಸ್ತುತ ಪಂದ್ಯ. ಅತ್ಯಂತ ಮುಗಿಲ್ಲ. ಶಿವಾಜಿ ವೇಣುಗು ತಂಡ ನೆರೆದು ಒಳಬಂದಿ. ಈಗ ಕೆಸಿ ತಂಡ ಒಳಾಂಗಣದ ಪ್ರವೇಶವನ್ನು ಮಾಡಿದೆ. ಸೂಪರ್ ಟ್ಯಾಕಲ್ 2 points 16-29. 2 minutes ಅಂತಿಮ 2 ನಿಮಿಷ 17-29. 29-17ರಲ್ಲಿ ಪಂದ್ಯದ ಲೆಕ್ಕಿಕ್ಕುಪ್ಪನ ದಾಳಿಯಲ್ಲಿ ಬೇಡೂರು ತಂಡವು ಕೂಡ ಆಗಮನವಾಗಿದೆ. ಎ ಅಂಕಣದಲ್ಲಿ ಈಗ ಮುಕ್ತ ವಿಭಾಗದ ಸ್ಪರ್ಧೆ ಮುಂದುವರಿದೆ. ಕೆಸಿ ವಿಭಾಗದಲ್ಲಿ ಒಂದು ತಂಡ ಒಳ ಬಂದಿದ್ದು, ಇನ್ನೊಂದು ತಂಡ ಬರಬೇಕಾಗಿದೆ. 19-29-17. 29-17ರಲ್ಲಿ ಸ್ಪರ್ಧೆ ಇದೆ. ಅಲ್ಲಿ ಗೋಪಾಲಕೃಷ್ಣ ಮಂಡಲ ಬಂದಿಲ್ಲ. ಕೆಜಿ ವಿಭಾಗದಲ್ಲಿ